ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸ್ವದೇಶಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಕೀಲ್ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಏನು ಇವತ್ತು ಸ್ಪೆಷಲ್ ಆಗಿ ಬಂದಿದ್ದೀರಾ? ತಲೆಯಲ್ಲಿ ಹೂ ಮೂಡಿದ್ದೀರಾ, ಡ್ರೆಸ್ ಕೂಡ ಹೂ ಎಲ್ಲ ನಮ್ಮ ಟಿವಿಗೆ ಬರುವ ಒಳ್ಳೇದು ಮಾಡ್ಕೊಂಡು ಮಾಡ್ಕೊಬೇಕು. ಅಡುಗೆ ಕೂಡ ಚೆನ್ನಾಗಿರ್ಬೋದಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ? ಚಟ್ಟಂಬಡೆ, ದಾಲ್ ವಡ ಅಂತ ಹೇಳ್ತಾರಲ್ಲ. ಹಾಂ, ದಾಲ್ ವಡ, ಕಡಲೆಬೇಳೆ ಮತ್ತು ಹೆಸರುಬೇಳೆದು. ಓಕೆ, ಕಡಲೆಬೇಳೆ ಮತ್ತು ಹೆಸರುಬೇಳೆದು ಚಟ್ಟಂಬಡೆ ಅಲ್ಲ? ಇನ್ನೊಂದು ಮತ್ತೊಂದು ಪುನರ್ಪುಳಿದು ಜ್ಯೂಸ್. ಪುನರ್ಪುಳಿ ಜ್ಯೂಸ್. ಓಕೆ, ಈ ಟೈಮ್ ಪುನರ್ಪುಳಿ ಆಗುವ ಟೈಮ್ ಅಲ್ಲ? ಮಳೆಗಾಲ ಯಾವಾಗ ಆಗ್ತದೆ ಗೊತ್ತಿಲ್ಲ. ಓಕೆ, ನೀವಂತ ಅದು ಸಿಪ್ಪೆಯನ್ನು ಒಣಗಿಸಿರುತ್ತೆ. ಹೌದು, ಅದರೊಂದು ನಾವು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೋದಲ್ಲ? ಹೌದು, ಅದರದ್ದು ಪುನರ್ಪುಳಿ ಜ್ಯೂಸ್ ಅಲ್ಲ? ಒಂದು ಪುನರ್ಪುಳಿ ಜ್ಯೂಸ್, ಇನ್ನೊಂದು ಚಟ್ಟಂಬಡೆ ಅಲ್ಲ? ಎಡನ್ ಮಾಡಿ ಕಾರ್ಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಿ ಈಗ. ಫಸ್ಟಿಗೆ ಚಟ್ಟಂಬಡೆ ಅಂತ ಕಾಣ್ತುಂಟಲ್ಲ? ಚಟ್ಟಂಬಡೆ. ಓಕೆ, ನೀವು ಅದು ಯಾವುದು ಕಡಲೆ ಅಲ್ಲ? ಕಡಲೆ. ಹಾಂ, ಆಮೇಲೆ ಉದ್ದು ಅಲ್ಲ, ಹೆಸರುಬೇಳೆ ಅಲ್ಲ? ಕಡಲೆಬೇಳೆ ನೆನೆ ಹಾಕಿದ್ರಾ? ನೆನೆ ಹಾಕ್ಬೇಕು, 5 ಗಂಟೆ ನೆನೆ ಹಾಕಬೇಕು. ಕಡಲೆಬೇಳೆ ಮತ್ತು ಹೆಸರುಬೇಳೆ ಸ್ವಲ್ಪ ಎರಡನ್ನು ನೆನೆ ಹಾಕಿ ತಂದಿದ್ದೀರಾ? 5 ಗಂಟೆ ನೆನೆ ಹಾಕಿ ತಂದದ್ದು. ಮತ್ತು ಈಗ ಮಿಕ್ಸಿ ಕೊಡಿ. ಫಸ್ಟಿಗೆ ಮಿಕ್ಸಿ ಬೇಕಲ್ಲ? ಅಂದರೆ ಈಗ ಕಡಲೆಬೇಳೆ ಹಾಕ್ತೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದಲ್ಲ? ಆಮೇಲೆ ಇದು ಹೆಸರುಬೇಳೆ ಅಲ್ಲ? ಪಾಯಸ ಎಲ್ಲ ಮಾಡ್ಬೋದಲ್ಲ ಅದರಲ್ಲಿ? ಹಾಂ, ಪಾಯಸ ಮಾಡಿ. ಕರಿಬೇವು ಹಾಕ್ತಿದ್ರಾ? ಕರಿಬೇವು ಸ್ವಲ್ಪ. ಹಾಂ, ಅಂದರೆ ಇದು ಫುಲ್ ಮಿಕ್ಸ್ ಆಗಲಿಕ್ಕಿಲ್ಲಲ್ಲ? ಇಲ್ಲ, ಸ್ವಲ್ಪ ತರಿ. ಓಕೆ, ತುಂಬ ತರಿ ಅಲ್ಲ, ಸ್ವಲ್ಪ ತರಿ ಮಾಡಿ. ಓಕೆ, ಈಗ ಕೊತ್ತಂಬರಿ ಸೊಪ್ಪಲ್ಲ? ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ತುಂಡು ಶುಂಠಿ. ಓಕೆ, ಗ್ರೈಂಡ್ ಆಗ್ತದಲ್ಲ? ಮತ್ತು ಸ್ವಲ್ಪ ಪೆಪ್ಪರ್ ಅಲ್ಲ? ಖಾರಕ್ಕೆ ಬೇಕಾದಾಗೆ ಹಾಕಿದರೆ ಆಯಿತು. ಖಾರ ಬೇಕಾದ್ರೆ ಜಾಸ್ತಿ. ಸ್ವಲ್ಪ ಹಿಂಗು. ಯಾವುದು ಹಿಂಗಲ್ಲ? ಹಾಂ, ಹಿಂಗು. ಅದು ದಾಲ್ ಅಲ್ಲ? ಹಿಂಗೆ ಹಾಕಿದ್ರೆ ಸ್ವಲ್ಪ ತೆಂಗಿನಕಾಯಿ. ತೆಂಗಿನ ಹುಳು ಹಾಕಿದ್ರಲ್ಲ? ತೆಂಗಿನಕಾಯಿ. ಕೊಬ್ಬರಿ. ಯಾವುದು ಸಾಕು. ಮೆಣಸು, ಕಾಯಿ ಮೆಣಸು ಅಲ್ಲ? ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ, ಹಾಗೆ ಗ್ರೈಂಡ್ ಮಾಡಿ. ಹೌದು. ಸ್ವಲ್ಪ ಪಲ್ಸ್ ಮೋಡಲ್ಲಿ ಹಾಕಿ. ಓಕೆ, ಇಷ್ಟನ್ನು ಈಗ ನಾನೀಗ ಗ್ರೈಂಡ್ ಮಾಡಿ ಕೊಡಬೇಕು. ಉಪ್ಪು ಹಾಕ್ಲಿಕ್ಕೆ ಉಂಟು, 1 ನಿಮಿಷ. ಉಪ್ಪು ಹಾಕ್ತೇವೆ, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದರೆ ಈಗ ಎಲ್ಲ ಮಾಡಲಿಕ್ಕೆ ಇಲ್ಲಲ್ಲ, ಕಡಿಲಿಕ್ಕಿಲ್ಲಲ್ಲ, ಇದಿಷ್ಟೇ ಮಾಡೋದಲ್ಲ? ಓಕೆ, ಇದನ್ನೀಗ ಎಲ್ಲ ಹಾಕಿ ಆಯ್ತಲ್ಲ? ಎಲ್ಲ ಹಾಕಿ ನೀವು ಕೊಟ್ಟರೆ ನಾನು ಗ್ರೈಂಡ್ ಮಾಡಿ ಕೊಡೋದು. ಎಲ್ಲ ಆಯಿತು. ಇದನ್ನೀಗ ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ಓಕೆ,
ಆಲ್ಮೋಸ್ಟ್ ರೆಡಿ ಅಲ್ಲ? ಈ ಥರ ಮಾಡುವಾಗ ಜಾರು ಸ್ವಲ್ಪ ಎಣ್ಣೆ ಇಡ್ತೀರಾ? ಎಣ್ಣೆ ಇಡಬೇಕಾ? ಓಕೆ. ದೊಡ್ಡ ಜಾರು ತಗೊಳ್ಬೋದಲ್ಲ? ಈಗ ಆಯಿಲಿಗೆ ಒಲೆ ಉರಿಸ್ಬೇಕಲ್ಲ? ಓಕೆ. ಒಳ್ಳೆ ಇದು ಬಿಸಿ ಆಗಬೇಕಲ್ಲ ಈಗ? ಅದು ಆಲ್ಮೋಸ್ಟ್ ರೆಡಿ. ಇನ್ನು ಬೇರೆ ಏನು ರೆಡಿ ಮಾಡಲಿಕ್ಕೆ ಇಲ್ಲ? ಇಲ್ಲ, ಅದನ್ನು ಕೈಯಲ್ಲಿ ಇದು ಮಾಡಿ ಹಾಕೋದು ಬಿಸಿ ಆಗಲಿ. ಓಕೆ ಓಕೆ. ಈಗ ಚಟ್ಟಂಬಡೆ ರೆಡಿ ಮಾಡಿ ಸ್ವಲ್ಪ ಸಣ್ಣ ಇದಿದ್ದರೆ ಬೇಗ ಫ್ರೈ ಆಗ್ತದೆ. ಮಾಡಲಿಕ್ಕೆ ಸಣ್ಣ ಸಣ್ಣ ಮಾಡಿದರೆ ಬೇಗ ಫ್ರೈ ಆಗ್ತದೆ. ಬೇಗ ಫ್ರೈ ಆಗ್ತದಲ್ಲ? ಮತ್ತು ಬೇಗ ನಾವು ಟೇಸ್ಟ್ ನೋಡ್ಬೋದು. ಹೌದು. ಓಕೆ. ಇದೆಲ್ಲ ಈವ್ನಿಂಗ್ ಟೈಮಿಗೆಲ್ಲ ಒಳ್ಳೇದ ಅಂತಲ್ಲ? ಹೌದು, ಸಂಜೆ ಹೊತ್ತು ಮಾಡೋದು. ಹಾಂ, ಮಳೆ ಬರುವಾಗ ಭಾರಿ ಚಂದ ಈ ಥರ ಎಲ್ಲ ಮಾಡಿಕೊಟ್ಟು ಚಹಾ ಎಲ್ಲ ಇದ್ದರೆ ಚಹಾದೊಟ್ಟಿಗೆ ಗಮ್ಮತ್ತ ಖಾಲಿ ಮಾಡ್ಬೋದಲ್ಲ? ಮಳೆ ಬರುವಾಗ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೀವು ಮಳೆಗಾಲ ಏನೆಲ್ಲ ಈ ಥರ ತಿಂಡಿ ಬೇರೆ ಏನೆಲ್ಲ ಮಾಡ್ತೀರಾ ಮನೆಯಲ್ಲಿ? ಕಾಯಿ ವಡೆ ಆ ಥರ ಎಲ್ಲ ಮಾಡ್ತೀನಿ, ಕೆಲವು ಇದೆಲ್ಲ. ಹೌದು, ಇದಕ್ಕೂ ಕೂಡ ತೆಂಗಿನಕಾಯಿ ಹಾಕಿದ್ರಲ್ಲ ನೀವು? ತೆಂಗಿನಕಾಯಿ ಹಾಕಿದ್ದೀನಿ. ಹೌದು, ಮಾಮೂಲಾಗಿ ಚಟ್ಟಂಬಡೆ ತೆಂಗಿನಕಾಯಿ ಹಾಕ್ತಾರಾ? ಇಲ್ಲ ಅಲ್ಲ, ಕೆಲವರು ಹಾಕುದಿಲ್ಲ. ಇದೆಲ್ಲ ಹಾಕುದಿಲ್ಲ, ಹೆಸರು ಬೇಳೆ ಎಲ್ಲ ಹಾಕುದಿಲ್ಲ. ಹೆಸರು ಬೇಳೆ ಹಾಕುದಿಲ್ಲ. ಹೌದು, ಖಾಲಿ ಇದರದ್ದು ಕಡಲೆಬೇಳೆದು ಮಾಡೋದೆಲ್ಲ. ಕಡಲೆಬೇಳೆ. ಓಕೆ. ಆಯಿಲ್ ಅಂತೂ ಕಾದಿದೆ, ನಿಮ್ಮದಲ್ಲಿ ರೆಡಿ ಆಗ್ತಿರುವಾಗ ಇಲ್ಲಿ ಬೇಯ್ತಾ ಇರುತ್ತೆ. ಆಯ್ತದಲ್ಲ? ಓಕೆ. ಚಟ್ಟಂಬಡೆ ಅಂತೂ ಕಾಯ್ತಾ ಉಂಟಲ್ಲ? ಎಸ್ ಮ್ಯಾಮ್, ಹೇಳಿ ಏನು ಸ್ಪೆಷಲ್ ಈಗ ಮಳೆಗಾಲದಲ್ಲೆಲ್ಲ ಟ್ರೈ ಮಾಡ್ತಾ ಇದ್ದೀರಾ? ಚಟ್ಟಂಬಡೆ ಮಾಡ್ತೇನೆ. ಅದಂತೂ ಈಗ ಮಾಡ್ತಾ ಇದ್ದೀರಾ? ಮತ್ತೆ ಉದ್ದಿನ ವಡೆ. ಓಕೆ. ಚಕ್ಕಲಿ ಮಾಡ್ತೇನೆ, ಸೇಮಿಗೆ ಮಾಡ್ತೇನೆ, ಶಂಕರಪಾಳಿ ಮಾಡ್ತೇನೆ. ಓಕೆ. ಹಾಗೆ ಮನೆಯಲ್ಲೆಲ್ಲ ಬರಣಿಯಲ್ಲೆಲ್ಲ ರೆಡಿ ಉಂಟಾ ಅಂತಲ್ಲ ಚಕ್ಕುಲಿ ಎಲ್ಲ? ಹೌದು. ಓಕೆ. ಶಂಕರಪಾಳಿ ಅಂದರೆ? ಶಂಕರಪಾಳಿ ಅಂತ ಸಿಗ್ತದೆ ಒಂದು, ಅದು ಕಡಲೆ ಹಿಟ್ಟು ಮಾಡ್ಬೋದು, ಮೈದಾದಲ್ಲಿ ಸಹ ಮಾಡ್ಬೋದು. ಒಳ್ಳೇದಾಗ್ತದೆ. ಓಕೆ. ಅಂದರೆ ಇದು ಕುರ್ಕುಲ್ ತಿಂಡಿಯಾ? ಹೌದು ಹೌದು. ಅದು ಸಿಹಿ ಸಹ ಮಾಡ್ಲಿಕ್ಕೆ ಆಗ್ತದೆ, ಉಪ್ಪಿನಲ್ಲಿ ಖಾರ ಸಹ ಮಾಡ್ಲಿಕ್ಕೆ. ನನ್ನ ಮಗ ಸೊಸೆ ಬಂದರೆ ಅವರಿಗೆ ಮಾಡಿ ಕೊಡೋದು. ಹೌದಲ್ಲ, ಅದೇ ಶಂಕರಪಾಳಿ. ಮತ್ತೆ ತಿನ್ನೋರು ಯಾರಿಲ್ಲ. ಅವ್ರು ಎಲ್ಲಿದ್ದಾರೆ ಮಗ? ಅವರು ಬ್ಯಾಂಗ್ಳೂರಲ್ಲಿ, ಮಗ ಸೊಸೆ. ಓಕೆ. ಅವರೆಲ್ಲ ಬಂದರೆ ಹಂಗಾದ್ರೆ ನಿಮ್ಮ ಮನೆಯಲ್ಲಿ ಶಂಕರಪಾಳಿ ಎಲ್ಲ ಇರುತ್ತಾ? ಓಕೆ. ಅದಕ್ಕೆ ಕೊಂಡೋಗ್ಲಿಕ್ಕೆ ಕೊಡಲಿಕ್ಕೆ ರೆಡಿ ಮಾಡಿ ನಾನು ಬರ್ತಾ ಇದ್ದೇನೆ ಅಂತ ಹೇಳುವಾಗ ನೀವು ಇಲ್ಲಿ ಮನೆಯಲ್ಲಿ ರೆಡಿ ಇಲ್ಲ. ಓಕೆ. ಬೇಯಬೇಕಲ್ಲ? ಸ್ವಲ್ಪ ಕೆಂಪಾಗಬೇಕು. ಇಲ್ಲದೆ ಒಳಗೆ ಕಾಯೋದಿಲ್ಲ. ಇದಕ್ಕೆ ನೀವು ಆ್ಯಕ್ಚುಲಿ ಇದು ಯಾವುದು ಸೊಪ್ಪು, ಯಾವುದು ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ಲ? ಕರಿ ಲೀವ್ಸ್, ಬೇವಿನ ಸೊಪ್ಪು. ನಮಗೆ ಬೇವಿನ ಸೊಪ್ಪು ಎಲ್ಲರೂ ಚಟ್ಟಂಬಡಿಗೆ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತಾರೆ. ಬೇವಿನ ಸೊಪ್ಪು ಹಾಕ್ತಾರಲ್ಲ? ಅದು ತಿಂದು ನೋಡಿದ ಮೇಲೆ ಗೊತ್ತಾಗುತ್ತಲ್ಲ ಯಾವ ರೀತಿ ಚಟ್ಟಂಬಡೆ ಅಂತ. ಈಗ ಆಲ್ಮೋಸ್ಟ್ ರೆಡಿಯಾ? ರೆಡಿ ಅಲ್ಲ? ರೆಡಿ ಆಗಿದೆ. ಚಿಕ್ಕ ಚಟ್ಟಂಬಡೆ. ಆಫ್ ಮಾಡೋದಾ? ಆಫ್ ಮಾಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಎಲ್ಲ ಹಾಕ್ತೇನೆ. ಎಸ್. ಬಿಸಿ ಬಿಸಿ ಚಟ್ಟಂಬಡೆ ರೆಡಿ ಅಲ್ಲ? ಓಕೆ, ಚೆನ್ನಾಗಿದೆ. ನೀವು ಆಲ್ರೆಡಿ ಎಲ್ಲ ಹಾಕ್ತೇನೆ ಅಂತ ಹೇಳಿದ್ರು ನೋಡಿ. ನಾರ್ಮಲ್ ಆಗಿ ಈ ಥರದ ಚಟ್ಟಂಬಡೆ ಮಾಡುವಾಗ ನಾವು ಫುಲ್ಲು ಖಾಲಿಯೇ ಮಾಡೋದು. ಚೆನ್ನಾಗಿ ಬಂದಿದೆ, ಚಿಕ್ಕ ಬಂದಿದೆ. ಹಾಗಾಗಿ ತಿನ್ನಲಿಕ್ಕೆ ಕೂಡ ಎಷ್ಟು ಬೇಕೋ ಅಷ್ಟೊಂದು ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಶಕಲ ಮ್ಯಾಮ್ ಸಾಕಾಗಿರುವಂತಹ ಚಟ್ಟಂಬಡೆ ರೆಡಿ ಮಾಡಿಕೊಟ್ಟಿದ್ದಾರೆ, ಬಿಸಿಯಾಗಿದೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಚಟ್ಟಂಬಡೆ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಕಡಲೆಬೇಳೆ ಹಾಗೂ ಹೆಸರು ಬೇಳೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಮೆಣಸು, ಹಿಂಗು, ತೆಂಗಿನ ತುರಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಚಿಕ್ಕದಾಗಿ ತಟ್ಟಿ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಟ್ಟಂಬಡೆ ಊಟಕ್ಕೆ ಹಾಗೂ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಬಿಸಿಯಾದಂತಹ ಚಟ್ಟಂಬಡೆ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೇಸರಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಸೋದಾರ್, ಐಶ್ವರ್ಯ ಕಿಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಶಕಿಲ ಮ್ಯಾಮ್ ಸಾಕಾಗಿರುವಂತಹ ಚಟ್ಟಂಬಡೆ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು, ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದರು. ಬನ್ನಿ ಕೇಳುವ. ಎಸ್ ಮ್ಯಾಮ್, ಇವಾಗ ಪುನರ್ಪುಳಿ ಜ್ಯೂಸ್ ಅಲ್ಲ? ಓಕೆ, ಪುನರ್ಪುಳಿ ಜ್ಯೂಸಿಗೆ ನೀವೇನು ಪುನರ್ಪುಳಿ ಅಂತೂ ಪುನರ್ಪುಳಿ ಪುನರ್ಪುಳಿ ಸಿಪ್ಪೆಯನ್ನು ಒಣಗಿಸಿಟ್ಟದ್ದು. ಓಕೆ, ಅಂದರೆ ಇದು ಒಣಗಿಸಿಟ್ಟ ಸಿಪ್ಪೆಯಿಂದ ಜ್ಯೂಸ್ ಮಾಡೋದು ಭಾರಿ ಒಳ್ಳೆ ಇದೆ. ಪಿತ್ತಕ್ಕೆ ಒಳ್ಳೆಯದಾ? ತುಂಬ ಒಳ್ಳೆಯದು. ಓಕೆ, ಅಂದರೆ ಇದನ್ನು ಗ್ರೈಂಡ್ ಮಾಡಲಿಕ್ಕಿಲ್ವಾ? ಗ್ರೈಂಡ್ ಮಾಡಲಿಕ್ಕಿಲ್ಲ, ಅಂದರೆ ಸಿಪ್ಪೆ ಸ್ವಲ್ಪ ನೀರು ಹಾಕ್ಬೇಕು. ಅದಕ್ಕೆ ನೀರು ಹಾಕೊಳ್ಳೋಣ. ಇದಕ್ಕೆ ಬೆಲ್ಲ ಸ್ವಲ್ಪ. ಓಕೆ, ಅಂದರೆ ಪುನರ್ಪುಳಿಗೆ ಒಂದು ದಿವಸಕ್ಕೆ ಮೊದಲೇ ನೀರು ಒಯ್ದಿಡ್ಬೇಕಾ? ಆ ಥರ ಇಲ್ಲ, ಮತ್ತೆ ಒಂದು 2-3 ಗಂಟೆ. 2-3 ಗಂಟೆ? 2 ಗಂಟೆ ಸಹ ಸಾಕಾಗ್ತದೆ. ಅಷ್ಟು ಸಾಕಾಗುತ್ತಲ್ಲ. ಓಕೆ, ಇದು ಬೆಲ್ಲ ಕರಾಗ್ತದೆ ಈಗ. ನಾನು ಬೆಲ್ಲ ಹಾಕೋದು, ಎಲ್ಲ ಸಕ್ಕರೆ ಹಾಕ್ತಾರೆ. ಸಕ್ಕರೆ ಹಾಕ್ತಾರೆ, ಹೌದು. ನೀವು ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಹಾಕ್ತಿದ್ರಲ್ಲ? ನಾವು ಸಕ್ಕರೆ ತರೋದೇ ಇಲ್ಲ. ಸಕ್ಕರೆ ತರೋದಿಲ್ಲ, ಎಲ್ಲದಕ್ಕೆ ಸಹ ಬೆಲ್ಲವೇ ಬೆಲ್ಲ. ಓಕೆ, ಅದು ಒಳ್ಳೆಯದು ನೋಡಿ. ಸಕ್ಕರೆ ಅವಾಯ್ಡ್ ಮಾಡಿ ಬೆಲ್ಲ ತಿನ್ನಿ ಅಂತ ಹೇಳೋದಲ್ಲ? ಹೌದು. ಈ ಬೆಲ್ಲ ಸ್ವಲ್ಪ ಕರಾಗಲಿಕ್ಕೆ ಸಕ್ಕರೆ ಆದರೆ ಬೇಗ ಕರಾಗ್ತದಲ್ಲ. ಹೌದು, ಗ್ರೈಂಡ್ ಮಾಡಲಿಕ್ಕೆ ಇರ್ತಿದ್ರೆ ಹಾಗೆ. ಹಾಂ, ಇದು ಗ್ರೈಂಡ್ ಮಾಡಲಿಕ್ಕಿಲ್ಲ, ಗ್ರೈಂಡ್ ಮಾಡಲಿಕ್ಕಿಲ್ಲ, ಮಿಕ್ಸ್ ಮಾಡಿ. ಓಕೆ ಓಕೆ. ಹಾಗಾದರೆ ಆ ಸಿಪ್ಪೆಯಿಂದ ಇನ್ನೊಂದು ಸಲ ಕೂಡ ಜ್ಯೂಸ್ ಮಾಡ್ಬೋದಾ? ಆ ಥರ ಇಲ್ಲ, ಮಾಡಲಿಕ್ಕೆ ಆಗಲ್ಲ. ಅಂದರೆ ಅದರ ಅಂಶ ಎಲ್ಲ ಒಮ್ಮೆಗೆ ಹೋಗ್ತದೆ. ಹೌದು. ಓಕೆ, ಭಾರಿ ಒಳ್ಳೆಯದು ಹೆಲ್ತಿಗೆ. ಈ ಥರ ಜ್ಯೂಸ್ ಮಾಡಿ ಕೊಡ್ತಾರಲ್ಲ ಪುನರ್ಪುಳಿ. ನಾರ್ಮಲ್ ಆಗಿ ಪುನರ್ಪುಳಿ ಜ್ಯೂಸ್ ತಿಳಿದಾಗ ಅಂಗಡಿಯಲ್ಲೆಲ್ಲ ಏನೋ ಸಿರಪ್ ಎಲ್ಲ ಹಾಕಿ ಕುಡಿಯೋದಂತ. ಹೌದು. ಬಟ್ ಈ ಥರ ನ್ಯಾಚುರಲ್ ಆಗಿ ಸಿಗುವ ಪುನರ್ಪುಳಿಯನ್ನು ಒಣಗಿಸಿಟ್ರೆ ಆವಾಗ ಪುನರ್ಪುಳಿ ಮಾಡ್ಕೊಡ್ಬೋದಲ್ಲ. ಇದು ಎಷ್ಟು ವರ್ಷಕ್ಕೆ ಸಹ ಹಾಳಾಗೋದಿಲ್ಲ, ಸಿಪ್ಪೆ ಒಣಗಿಸಿಟ್ರೆ. ಹಾಂ, ಹಾಳಾಗೋದಿಲ್ಲ, ಏನಾಗೋದಿಲ್ಲ. ಓಕೆ. ಆ್ಯಕ್ಚುಲಿ ಇದಕ್ಕೆಲ್ಲ ಹುಡಿ ಬೆಲ್ಲ ಹಾಕಿದ್ರೆ ಬೆಟ್ರ್ ಅಲ್ಲ? ಹೌದು, ಹುಡಿ ಬೆಲ್ಲವೇ ಹಾಕಿ ಹುಡಿ ಮಾಡಿ ತಂದದ್ದು. ಓಕೆ, ಸ್ವಲ್ಪ ನೀರು ಹಾಕಿ ಅಂತ. ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋದು? ಅದಕ್ಕೆ 2 ಗ್ಲಾಸ್ ಬೇಕಾದಷ್ಟು. ಹಾಂ, ಸಾಕಾ? ನಾವು ಬೆಲ್ಲ ಕೂಡ ಎಷ್ಟು ಬೇಕು ನೋಡ್ಕೊಂಡು ಹಾಕೋದು, ನಮ್ಮ ಸ್ವೀಟಿಗೆ ಅನುಸಾರವಾಗಿ. ಕಲರ್ ಕೂಡ ನೋಡಿ, ಪುನರ್ಪುಳಿ ಅದು ಹೊಸ್ತಾದರೆ ಹಾಂ ಫ್ರೆಶ್ ಇದ್ದರೆ ಅದು ತುಂಬ ಪಿಂಕ್ ಆಗ್ತದೆ. ಹೌದಲ್ಲ? ಮತ್ತು ಸ್ವಲ್ಪ ಇದು ಸಬ್ಜ ನೆನೆ ಹಾಕಿದ ಸಬ್ಜ. ಓಕೆ, ಮತ್ತು ಸ್ವಲ್ಪ ಏಲಕ್ಕಿ ಪರಿಮಳಕ್ಕೆ. ಏಲಕ್ಕಿ ಪರಿಮಳಕ್ಕೆ ಇಷ್ಟು ಹಾಕಿದ್ರೆ ಜ್ಯೂಸ್ ಅಂತೂ ರೆಡಿ ಅಂತ ಹೇಳ್ಬೋದಲ್ಲ? ಹೌದು. ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದಾ? ನೀರು ಬೇಕಾದರೆ ಆ್ಯಡ್ ಮಾಡ್ಬೋದು. ಓಕೆ, ಈಗ ಸರ್ವ್ ಮಾಡೋದಲ್ಲ? ಸರ್ವ್ ಮಾಡ್ತೇನೆ. ಗ್ಲಾಸ್ ಅಂತೂ ರೆಡಿ ಇದೆ. ಎರಡು ಗ್ಲಾಸಿಗೆ ಆಗಬೇಕಲ್ಲ? ಓಕೆ, ಸರಿ ಆಯ್ತಲ್ಲ? ತಂಪಾದ ಪುನರ್ಪುಳಿ ಜ್ಯೂಸ್ ರೆಡಿ ಅಲ್ಲ? ಓಕೆ, ಕಲರ್ ಕೂಡ ನೋಡಿ ಚೆನ್ನಾಗಿ ಬಂದಿದೆ. ಪುನರ್ಪುಳಿಯ ಕಲರ್ ಹಾಗೆ ಬಂದಿದೆ. ಓಕೆ, ಮೇಲ್ಗಡೆ ಇದು ಸಬ್ಜ ಹಾಕಿದ್ರಲ್ಲ, ಚೆನ್ನಾಗಿರುತ್ತೆ. ಈ ಟೈಮ್ ಹೆಲ್ತಿಗೆ ಒಳ್ಳೆಯದಲ್ಲ? ಓಕೆ, ಇದು ಆ್ಯಕ್ಚುಲಿ ಪಿತ್ತಕ್ಕೆ ಎಲ್ಲ ಒಳ್ಳೆಯದು. ಪುನರ್ಪುಳಿ ಎಲ್ಲ ಒಳ್ಳೆಯದು, ಭಾರಿ ಒಳ್ಳೆಯದು. ಓಕೆ, ಈಗ ಟೇಸ್ಟ್ ನೋಡಲ್ಲ ಹಾಗಾದ್ರೆ? ಓಕೆ, ಶಕಿಲ ಮ್ಯಾಮ್ ಸಾಕಾಗಿರುವಂತಹ ಪುನರ್ಪುಳಿ ಜ್ಯೂಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಪುನರ್ಪುಳಿ ಜ್ಯೂಸ್ ತಯಾರಿಸುವ ವಿಧಾನ: ಮೊದಲು 5 ರಿಂದ 6 ಗಂಟೆಗಳ ಕಾಲ ನೆನೆಸಿದ ಕೋಕಂ ಅಥವಾ ಪುನರ್ಪುಳಿ ಸಿಪ್ಪೆಯನ್ನು ನೆನೆಸಿಟ್ಟು ರಸವನ್ನು ತೆಗೆಯಿರಿ. ನಂತರ ಸ್ವಾದಾನುಸಾರ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ಬೇಕಾದಷ್ಟು ನೀರು ಹಾಕಿ ನೆನೆಸಿದ ಕಾಮಕಸ್ತೂರಿ ಬೀಜ, ಏಲಕ್ಕಿ ಹಾಕಿ ಬೆರೆಸಿಕೊಳ್ಳಿ. ಈಗ ತಂಪಾದ ಪುನರ್ಪುಳಿ ಜ್ಯೂಸ್ ತಯಾರು. ಅಡುಗೆ ಅಂತ ರೆಡಿಯಾಗಿದೆ. ಒಂದು ಚಟ್ಟಂಬಡೆ ಮತ್ತು ಇನ್ನೊಂದು ಪುನರ್ಪುಳಿ ಜ್ಯೂಸ್. ಓಕೆ, ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಚಟ್ಟಂಬಡಿ ನೋಡೋಲ್ಲ? ತಗೊಳ್ಳಿ. ಓಕೆ, ತಗೊಳ್ಳಿ. ಕ್ರಿಸ್ಪಿ ಆಗಿದೆಲ್ಲ, ಚೆನ್ನಾಗಿದೆ. ನೀವು ಅದಕ್ಕೆ ಏನು ಇದು ಹಾಕಿದ್ರಲ್ಲ, ಯಾವುದು ಹೆಸರು ಕಾಳು, ಅದರ ಟೇಸ್ಟ್ ಕೂಡ ಚೆನ್ನಾಗಿ ಸಿಗ್ತಂತು. ಮತ್ತು ನೀವೇನು ಲೀಫ್ ಎಲೆಗಳೆಲ್ಲ ಹಾಕಿದ್ರಲ್ಲ, ಅದು ಕೂಡ ಇನ್ನೂ ಬಾಯಿಗೆ ಹಾಗೆ ಸಿಗ್ತಂತು. ಚೆನ್ನಾಗಿದೆ. ಇದು ಪಕ್ಕ ಟೀಗೆಲ್ಲ ಮ್ಯಾಚಿಂಗ್ ಅಲ್ಲ? ಓಕೆ, ಒಂದಂತೂ ಪಾಸ್ ಆಗಿದೆ. ಈಗ
ಜ್ಯೂಸ್ ಎಲ್ಲ ತಗೊಳ್ಳಿ. ಇದಂತೂ ಇನ್ನೂ ಸಾಕಾಗಿದೆ. ನಾರ್ಮಲಾಗಿ ನೀವು ಖಾಲಿ ಏನು ಪುನರ್ಪುಳಿಯನ್ನು ನೀರಿಗೆ ಹಾಕಿ ಜ್ಯೂಸ್ ಮಾಡಿದಲ್ಲ, ಈಸಿಯಲ್ಲಿ ಚೆನ್ನಾಗಿ ಮಾಡ್ಬೋದು. ಮತ್ತು ಸ್ಪೆಷಲ್ ಆಗಿ ನೀವು ಇದಕ್ಕೆ ಬೆಲ್ಲ ಹಾಕಿದ್ರಿ, ಅದು ಟೇಸ್ಟ್ ಇನ್ನೂ ಗಮ್ಮತ್ತಾಗಿತ್ತು. ಚೆನ್ನಾಗಿ ಬಂದಿದೆ ಮ್ಯಾಮ್, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ, ಭಾರಿ ಒಳ್ಳೇದಾಯ್ತಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿದೆ. ಈಸಿಯಾಗಿ ಮನೆಯಲ್ಲೇ ನಾವು ಏನು ಜ್ಯೂಸ್ ಅಂತೂ ಮಾಡ್ಬೋದು. ಈ ಥರ ಪುನರ್ಪುಳಿ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಅಂತೂ ಗಮನವಾಗಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಶಕ್ಲ ಮ್ಯಾಮ್ ಸಾಕಾಗಿರುವಂತಹ ಪುನರ್ಪುಳಿ ಜ್ಯೂಸ್ ಮತ್ತು ಸ್ಪೆಷಲಾಗಿ ಇನ್ನೊಂದು ಚಟ್ಟಂಬಡೆ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.